హైఫై స్టూడియోస్ బొక్క ఏసీఈ 22 ప్రొడక్షన్స్ లాంఛనడు తయారైన ಎಲ್ಟು ಮುತ್ತ ಕನ್ನಡ ಚಲನಚಿತ್ರ ಆಗಸ್ಟ್ 1 ತಾರೀಕಿಗೆ ಬಿಡುಗಡೆಯಾಯಿರುಂಡು. ಕೊಡಗದ ಹಿನ್ನೆಲೆ ಒಪ್ಪುನ ಈ ಚಿತ್ರದ ಟೀಸರ್ ಇದನೆಂಗನೆ ಮಲ್ಲ ಮಟ್ಟಡು ಬಾರಿ ಸೌಂಡ್ ಮಲ್ತದಂಡು. ತಾನಲ ಈ ಚಿತ್ರಡು ವಿಶೇಷ ಪಾತ್ರನ ಮಲ್ತದೆ ಬಂಡದು ಚಿತ್ರನಟೆ ಕುಸಲ್ ದರಸೆ ನವೀನ್ ಡಿ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಪಾದರು. ನಮ್ಮ ಎಲ್ಟು ಮುತ್ತ ತಂಡದಿಂದ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಾವು ಬಂದ ವಿಷಯ ಎಲ್ಟು ಮುತ್ತದ ಪ್ರಚಾರಕ್ಕೋಸ್ಕರ ಪತ್ರಿಕಾ ಮಾಧ್ಯಮದವರ ಹತ್ರ ಆ ಸಿನಿಮಾದ ಬಗ್ಗೆ ತಿಳಿಸಬೇಕು ಅಂತ ನಾವು ಬಂದಿದ್ದೇವೆ. ದೂರದ ತಮಿಳುನಾಡು ಇವರದು, ಅಂದರೆ ಉಡುಪಿಯವರೇ, ಬಟ್ ಎಲ್ಲ ಪ್ರಾಪ್ ಇರೋದು ನಮ್ಮದು ಪ್ರೊಡ್ಯೂಸರ್ ಸರ್ ತಮಿಳುನಾಡು. ಮತ್ತು ನಮ್ಮ ಈ ಎಲ್ಟು ಮುತ್ತದ ನಾಯಕ ನಟನಾಗಿ ಮತ್ತು ಈ ಸ್ಕ್ರಿಪ್ಟನ್ನು ಬರೆದವರು ಮತ್ತು ನಿರ್ದೇಶಕರು ಬರಲಿಲ್ಲ, ಅವರು ಬೆಂಗಳೂರು ಪ್ರೆಸ್ ಮೀಟಲ್ಲಿದ್ದಾರೆ. ಮತ್ತು ಬೇರೆ ಬೇರೆ ತಂಡದವರು ಮೈಸೂರು ಹೀಗೆಲ್ಲ ಇದ್ದಾರೆ. ಆಗಸ್ಟ್ 1ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದನ್ನು ನಾನು ಒಂದು ಪಾತ್ರ ಮಾಡಿದ್ದೇನೆ, ಎಲ್ಟು ಮುತ್ತ. ಇದರದ್ದು ಹೆಸರು ಕೇಳುವಾಗ ನಿಮಗೆ ವಿಭಿನ್ನವಾಗಿ ಕಾಣ್ಬೋದು. ಈ ಸಿನಿಮಾ ಕೂಡ ಹಾಗೇ ಇದೆ, ವಿಭಿನ್ನವಾಗಿದೆ. ಎಲ್ಟು ಮುತ್ತ ಅಂದರೆ ನಾವು ಏನು ಇಲ್ಲಿ ಮಂಗಳೂರಲ್ಲಿ ನಮ್ಮ ಭಾಷೆಯನ್ನು ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ತೋರಿಸ್ತೇವೆ, ಹಾಗೆಯೇ ಮಡಿಕೇರಿಯ ಕನ್ನಡವನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಟ್ ಈ ಸಬ್ಜೆಕ್ಟ್ ಅದರ ಬಗ್ಗೆ ನಮ್ಮದು ರೈಟ್ರ್ ಹೇಳ್ತಾರೆ. ಎಲ್ಟು ಮುತ್ತ ಅಂದರೆ ಒಂದು ಅದರಲ್ಲಿ ಬರುವಂಥ ಪಾತ್ರಗಳು ಸಹ ವಿಭಿನ್ನವಾಗಿದೆ. ಬಾಬನಿ, ಪೊಣ್ಣೆ, ಇದೆಲ್ಲ ಪಾತ್ರಗಳೆಲ್ಲ ಅಲ್ಲಿದೊಂದು ಜನಾಂಗದ, ಅಂದರೆ ಅಲ್ಲಿದೊಂದು ಮುಗ್ಧ ಜನಾಂಗದ ಕಥೆಯನ್ನು ಇವರು ತಯಾರು ಮಾಡಿದ್ದಾರೆ. ಎಲ್ಲಿ ಹೋದರೂ ಕೂಡ ಒಂದೊಂದು ಭಾಷೆಯಲ್ಲಿ ಸಂಸ್ಕೃತಿ ಇದೆ, ಅಲ್ಲಿದೆ. ಆ ಸಂಸ್ಕೃತಿಯಲ್ಲಿ ಒಂದೊಂದು ಜನಾಂಗ ಇದೆ, ಅವರು ಪಟ್ಟಂಥ ಕಷ್ಟ, ಅವರನ್ನು ಅಮಾಯಕರನ್ನು ಉಪಯೋಗಿಸಿದಂಥ ದೊಡ್ಡವರು ರೀತಿ, ಇದನ್ನೆಲ್ಲ ಒಂದು ಚಿತ್ರೀಕರಣವಾಗಿ ತೋರಿಸಿದ್ದಾರೆ. ಅದರ ಬಗ್ಗೆ ಅವರು ಹೇಳ್ತಾರೆ. ಅದು ನಾನು ಸಹ ಒಂದು ಪಾತ್ರ ಮಾಡಿದ್ದೇನೆ, ಬಾಬನಿ ಅಂತ. ಸಿನಿಮಾದ ಬಗ್ಗೆ ನಮ್ಮ ಕರ್ತೃವರು ಮುತ್ತ ಅವರು ಹೇಳ್ತಾರೆ. ಇದರಲ್ಲಿ ಮುತ್ತ ಪಾತ್ರ ಮಾಡಿದ್ದಾರೆ, ನಿರ್ದೇಶಕರು ಎಲ್ಟು ಪಾತ್ರ ಮಾಡಿದ್ದಾರೆ, ಮತ್ತು ತುಂಬ ಪಾತ್ರಗಳೆಲ್ಲ ಬರ್ತದೆ. ಸರ್, ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು. ಚಿತ್ರದ ಮುಖ್ಯ ಪಾತ್ರ ಮಲ್ತಿನ ಯುವ ನಟೆ ಶೌರ್ಯ ಪ್ರತಾಪ್ ಚಿತ್ರದ ಬಗ್ಗೆ ಪೊಲಬು ಕೊರಿಯರು. ಹೆಸರು ಬಂದು ಶೌರ್ಯ ಪ್ರತಾಪ್ ಅಂತ, ಮೈಸೂರು ಮೂಲದವನು. ಈ ಎಲ್ಟು ಮುತ್ತ ಈ ಸಿನಿಮಾ ಬಂದು ಹೈಫೈ ಸ್ಟುಡಿಯೋಸ್ ಮತ್ತು AS22 ಪ್ರೊಡಕ್ಷನ್ಸಿಂದ ತಯಾರಾಗಿದೆ. ಈ ಎಲ್ಟು ಮುತ್ತ ಅಂದರೆ ಇದು 2 ಕ್ಯಾರೆಕ್ಟರ್ ಹೆಸರು. ಎಲ್ಟು ಅಂತ ಒಂದು ಕ್ಯಾರೆಕ್ಟರ್ ಹೆಸರು, ಮುತ್ತ ಅನ್ನೋದು ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಹೆಸರು. ಇದು ಓವರಾಲ್ ಇದು ನೋಡಿದ್ರೆ ಈ ಕತೆ ಬಂದು ಕೊಡಗಲ್ಲಿ ಒಂದು ಭಾಗದಲ್ಲಿ ಅಂತ ನಡೆಯೋದು. ಕೊಡಗಿನ ಒಂದು ಭಾಗದಲ್ಲಿ ನೆಲಜಿ ಅಂತ ಒಂದು ಗ್ರಾಮ, ಅಲ್ಲಿ ಒಂದು ನಡೆಯೋಂಥ ಒಂದು ಕತೆ ಇದು. ಮುತ್ತ ಅನ್ನೋ ಒಂದು ಪಾತ್ರದ ಸುತ್ತ ನಡೆಯೋ ಒಂದು ಕತೆ ಇದು. ಅವನು ಸಾವಿನ ಮನೇಲಿ ಡೋಲ್ ನುಡಿಸಿ ಜೀವನ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅದು. ಅಂದರೆ ಅಷ್ಟು ಕಷ್ಟ ಇರುತ್ತೆ ಅನ್ನೋ ಒಂದು ವ್ಯಕ್ತಿ. ಆ ವ್ಯಕ್ತಿ ಜೀವನದಲ್ಲಿ ಒಂದು ಘಟನೆ, ಅದು ಫಿಕ್ಷನ್ ಎಲ್ಲ ತಂದಿದ್ದೀನಿ. ಇಲ್ಲಿ ಯಾವುದೇ ರೀತಿ ಸೆನ್ಸಿಟಿವ್ ಮ್ಯಾಟರ್ಸ್, ಯಾವುದೋ ಒಂದು ವರ್ಗಕ್ಕೆ, ಯಾವುದೋ ಒಂದು ಕಮ್ಯುನಿಟಿಗೆ ಹೇಳುತ್ತಿರೋ ಕಥೆ ಅಲ್ಲ. ಇದು ಔಟ್ ಆ್ಯಂಡ್ ಔಟ್ ಎಂಟರ್ಟೈನ್ಮೆಂಟ್ ಇರೋವಂಥ ಒಂದು ಪ್ಯಾಕೇಜ್ ಮೂವಿ ಇದು. ಅದು ಕೊಡಗಿನ ಒಂದು ಬ್ಯಾಕ್ ಡ್ರಾಪ್ನ ಇಟ್ಕೊಂಡು ಕತೆ ಹೇಳಿದ್ರೆ ಹೇಗಿರುತ್ತೆ ಅನ್ನೋದು, ಆ ನೇಚರ್ನ ಬ್ಲೆಂಡ್ ಮಾಡಿಕೊಂಡು ಅಲ್ಲಿನ ಸಂಸ್ಕೃತಿಗಳು, ಅಲ್ಲಿನ ಜನಮನಗಳ ಜೀವನ ಒಡನಾಟಗಳು ಹೇಗಿರುತ್ತೆ, ಆ ನೇಚರ್ ಜೊತೆ ಹೇಗೆ ಹೊಂದ್ಕೊಂಡಿರ್ತಾರೆ. ನವೀನ್ ಪಾಟೀಲ್ ಅಣ್ಣ ನಮ್ಮಲ್ಲಿ ಸೂಪರ್ ಸ್ಟಾರ್, ಅವರು ಬಾಬಡಿನ ಒಂದು ಕ್ಯಾರೆಕ್ಟರ್ನ ತುಂಬ ನಾವು ಫಸ್ಟು ಬರೆದಾಗ್ಲೇ ನಾನು ಡೈರೆಕ್ಟ್ರು, ನಾನು ಸಹ ಬರಹಗಾರ, ಡೈರೆಕ್ಟ್ರು ನಾನು ಇಬ್ಬರು ಸೇರಿ ಬರೆದಿರೋದು. ಅಣ್ಣ ನನಗೆ ಫುಲ್ ಕ್ರೆಡಿಟ್ಸ್ ಕೊಟ್ಟರು, ಥ್ಯಾಂಕ್ಸ್ ಸರ್. ಬಾಬಡಿನ ಪಾತ್ರ ನಾವು ಮೊಟ್ಟ ಮೊದಲ ಬಾರಿಗೆ ಅಣ್ಣನ ಒಂದು ವಿಭಿನ್ನತೆ ತಗೊಂಡು ಅವ್ರನ್ನ ಒಂದು ಬೇರೆ ರೀತಿ ತೋರ್ಸೋಕೆ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಪಾತ್ರ ಹೇಗೆ ಬಂದಿರ್ಬೋದು ಅಂತ. ಫಸ್ಟ್ ಟೈಮ್ ಇದು ನಮಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಬಾಬನಿ ಅಣ್ಣಂದು. ಮತ್ತು ಕಾಕ್ರೋಚ್ ಸುದಿ ಸರ್ದು ಕೂಡ, ಕಾಕ್ರೋಚ್ ಸುದಿ ಅವರು ಗೊತ್ತಿರ್ಬೇಕು ನಮಗೆ, ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇಮನ ಶ್ರೀನಿಧಿ, ಈ 3 ಜನ ನಮಗೆ ಸೂಪರ್ ಸ್ಟಾರ್ಸ್ ನಮ್ಮ ಮೂವಿಲಿ. ತುಂಬ ಚೆನ್ನಾಗಿ ಪಾತ್ರಗಳೆಲ್ಲ ಮೂಡಿ ಬಂದಿದೆ. ಸತ್ಯ ಶ್ರೀನಿವಾಸನ್ ಸರ್ ಕೂಡ ಅವರು ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರ್, ಅವರು ಒಳ್ಳೆ ಅವರು. ಈಗ ಫಸ್ಟ್ ಟೈಮರ್ಸ್, ನಾವು ಕೂಡ ಫಸ್ಟ್ ಟೈಮರ್ಸ್ ಏನೋ ಒಂದು ಕತೆ ಮಾಡ್ಕೊಂಡ್ಬಂದಾಗ ತುಂಬ ಚೇಂಜಸ್ ಕೇಳೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಹೇಗಪ್ಪ ಇದು, ಅದನ್ನು ಚೇಂಜ್ ಮಾಡಿ, ಒಂದು ಅಕ್ಷರ ಕೂಡ ಚೇಂಜ್ ಮಾಡೋಕ್ಕೆ ಹೇಳಿಲ್ಲ ಅವರು. ಕತೆ ಏನು ಅಂದ್ಕೊಂಡಿದ್ದೀರಾ, ಹೇಗೆ ತೆರೆ ಮೇಲೆ ತರಬೇಕು ಅಂದ್ಕೊಂಡಿದ್ದೀರಾ, ಅದಕ್ಕಷ್ಟು ಸಪೋರ್ಟ್ ಮಾಡಿದ್ದು ಸತ್ಯ ಶ್ರೀನಿವಾಸನ್ ಸರ್. ಹೊಸ ಪ್ರತಿಭೆಗಳಿಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ.
ಒಂದು ತಂಡನ ಚೆನ್ನಾಗಿ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದಕ್ಕೆ ಮ್ಯೂಸಿಕ್ ಬಂದು ಪ್ರಸನ್ನ ಕೇಶವ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರು, ರವಿ ಬಸ್ರೂರ್ ಅವರ ಶಿಷ್ಯ. ಅಂದರೆ ಅಲ್ಲಿ ಪ್ರೊಡಕ್ಷನ್ ಎಲ್ಲ ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಕಲ್ತಿದ್ದವರು. ಅವ್ರಿಗೂ ಕೂಡ ಇದು ಮೊದಲನೇ ಸಿನಿಮಾ ಆಗಿದೆ. ಒಟ್ಟು 5 ಹಾಡುಗಳಿದೆ ಇದರಲ್ಲಿ. ಒಂದೊಂದು ಜಾನರಲ್ಲಿದೆ. ಒಂದು ಅಲ್ಲಿನ ಜಾನಪದ ಕೊಡಗು ಭಾಷೆಯ ಒಂದು ಜಾನಪದ ಗೀತೆಗಳು ಕೂಡ ನಾವು ಅಳವಡಿಸ್ಕೊಂಡು ನಮ್ಮ ಸಿನಿಮಾದಲ್ಲಿ ಬಂದಿದೆ ಹಾಡುಗಳು. ಅದರಲ್ಲಿ ಕಾಂಬುಲರೆ ಅಂತ ಒಂದು ಸಾಂಗ್ ಇದೆ, ಅದು ಪುಟ್ಟ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಬಳ್ಳವ ಅಂತ ಒಂದು ಸಾಂಗ್ ಇದೆ, ಅದು ಒಂದು ಪಾರ್ಟಿ ಆ್ಯಂಟಮ್ ಅಂತಲೇ ಹೇಳ್ಬೋದು. ಒಂದು ಸೌಂಡಿಂಗ್ ಚೆನ್ನಾಗಿರುತ್ತೆ. ಈಗ ನಮ್ಮ ಮಂಗಳೂರು ಕನ್ನಡ ಕೇಳಿದ್ರೆ ನಮಗೆ ಬೆಂಗಳೂರು ಮೈಸೂರು ಇರೋರಿಗೆ ಏನೋ ಒಂಥರ ಚೆನ್ನಾಗಿದೆ, ಅವ್ರು ಕೇಳಬೇಕು ಅಂತ ಅನ್ಸುತ್ತಲ್ಲ. ಅದೇ ರೀತಿ ಸೇಮ್ ಒಂದು ತಿನ್ ಲೈನ್ ಇದೆ. ನಿಮ್ಮ ಇಲ್ಲಿ ಕನ್ನಡಗೂ ಮಡಿಕೇರಿ ಕನ್ನಡಗೂ ಅಣ್ಣ ನಮ್ಗೆ ಅದ್ರ ಬಗ್ಗೆ ತುಂಬ ತಿಳುವಳಿಕೆ ಕೊಟ್ಟರು. ಇಲ್ಲ ಮರೆ ಈ ಸೌಂಡ್ ಬರಲ್ಲ ಅದು ಅಂತೇಳಿ ನಾವು ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ತಾ ಇದ್ರು ಥ್ರೂಔಟ್ ಜರ್ನಿ. ಪಡಿಲಣ್ಣ ಅವ್ರಿಗೆ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ನಾವು ಹಾಕಿರೋ ಒಂದು ಸೆಟ್ ಜಾಗಕ್ಕೆ ನಡೆದೇ ಹೋಗ್ಬೇಕಾಯ್ತು. ಅಲ್ಲಿ ಯಾವುದು ಗಾಡಿ ಹೋಗುವಂತ ಒಂದು ಪರಿಸ್ಥಿತಿ ನಮಗಿಲ್ಲ. ಅಣ್ಣ ಯಾವುದು ಕೂಡ ಒಂದೇ ದಿನ ನಮಗೆ ಬೈದಿಲ್ಲ. ಸದ್ಯ ಇವತ್ತು ಸ್ವಲ್ಪ ಬೈತಾರೆ ಅಂತ ಅನ್ಕೊಂಡೆ, ಲೇಟ್ ಆಗಿತ್ತು, ಆದ್ರೆ ಬೈಲಿಲ್ಲ. ಅಣ್ಣ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮಂಗಳೂರು ಇನ್ನು ನೀವು ಮಾಧ್ಯಮದವರು ಇಲ್ಲಿಂದ ನಮಗೆ ಸಪೋರ್ಟ್ ಮಾಡಿ ಸಿನಿಮಾನ ಮುನ್ನಡೆಸಬೇಕು. ಆಗಸ್ಟ್ 1ನೇ ತಾರೀಕು ಬರ್ತಾ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ಸತೀಶ್ ಸರ್ ಹೇಳ್ತಾರೆ. ನಿರ್ಮಾಪಕರು ಸತ್ಯ ಶ್ರೀನಿವಾಸನ್ ಸುದ್ದಿಗೋಷ್ಠಿ ಒಡಿಗೇತಾರೆ. ಶ್ರೀನಿವಾಸನ್ ಅಂತ ಒಂದು 6-7 ಜನರೇಷನ್ಸ್ ಹಿಂದ್ಗಡೆ ನಾವು ಉಡುಪಿಯಲ್ಲಿದ್ದವರು. ಅಲ್ಲಿಂದ ತಮಿಳ್ನಾಡು ಹೋಗಿ ಸೆಟ್ಲ್ ಆಗಿ ಮತ್ತೆ ವಾಪಸ್ ಒಂದು 30 ವರ್ಷ ಹಿಂದೆ ನಾನು ಬೆಂಗಳೂರು ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದವನು. ಇದು ನಮ್ಮದು ಹೈಫೈ ಸ್ಟುಡಿಯೋಸ್ ಅಂತ ಪ್ರೊಡಕ್ಷನ್ ಹೌಸು. ಇದು ನಾವು 5 ಜನ ಸೇರಿ ಕಟ್ಟಿದ್ದೀವಿ. ಈ ಹೈಫೈ ಸ್ಟುಡಿಯೋಸಿಂದ ಫಸ್ಟ್ ಪ್ರೊಡಕ್ಷನ್ ಎಲ್ಟು ಮುತ್ತ. ಇದೊಂದು 50 ದಿವಸ ನಾವು ಶೂಟಿಂಗ್ ಮಾಡಿದ್ದೀವಿ. ಅದರಲ್ಲೊಂದು 40 ದಿವಸ ಬರೀ ಕೂರ್ಗಲ್ಲಿ ಆಲ್ಮೋಸ್ಟ್ ಎಂಟೈರ್ ಇದು ರೈನಲ್ಲೇ ಶೂಟ್ ಮಾಡಿದ್ದು. ಇದರಲ್ಲಿ ಒಂದು 50-55 ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಲ್ಲ ಸೇರಿ ಅಲ್ಲಿ ಔಟ್ಡೋರಲ್ಲೇ ಶೂಟ್ ಮಾಡಿತ್ತು. ಈ ಫಿಲ್ಮಲ್ಲಿ 5 ಹಾಡಿದೆ. ಅದರಲ್ಲಿ ಒಂದು 2 ವರ್ಷನಲ್ಲಿ ಬರುತ್ತೆ, ಒಂದು ಫೀಮೇಲ್ ವರ್ಷನ್, ಮೇಲ್ ವರ್ಷನ್. ಸೊ ಅದು ಟೋಟಲಾಗಿ 6 ಬರುತ್ತೆ. ಅದು 6 ಸಾಂಗ್ಸ್ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ನಾವು ಟೀಸರು, ಟ್ರೈಲರು ಮತ್ತು 3 ಹಾಡು ಯೂಟ್ಯೂಬಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇವಾಗ ರಿಸೆಪ್ಷನ್ ಚೆನ್ನಾಗಿದೆ, ವೆಲ್ಕಮ್ ಮಾಡ್ತಾ ಇದ್ದಾರೆ ಜನಗಳು. ಆಲ್ಮೋಸ್ಟ್ ನಿನ್ನೆ ಈವ್ನಿಂಗ್ ನೋಡೋಕ್ಕೆ ಹೋಗಿದ್ರೆ ಒಂದು ನಮ್ಮ ಎಲ್ಲ ಕಂಟೆಂಟ್ ಏನೇನು ಕಂಟೆಂಟ್ ರಿಲೀಸ್ ಮಾಡಿದ್ದೀವಲ್ಲ, ಟೋಟಲ್ ಒಂದು 2 ಮಿಲಿಯನ್ ವ್ಯೂಸ್ ಹೋಗಿದೆ ನಮಗೆ. ಅದು ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 3 crore ಪೀಪಲ್ಗೆ ನಾವು ರೀಚ್ ಮಾಡಿದ್ದೀವಿ ಸೋಫಾರು. ನಮ್ಮದು ಆಡಿಯೋ ಲಾಂಚ್ ಮಾಡಿದ್ದು ನಾವು ಹುಬ್ಳಿಯಲ್ಲಿ ಮಾಡಿದ್ದೀವಿ. ಹುಬ್ಳಿಯಲ್ಲಿ ಮಾಡಿಬಿಟ್ಟು ಅಲ್ಲಿಂದ ಎಲ್ಲ ಇದಕ್ಕೆ ಡಿಸ್ಟ್ರಿಕ್ಟ್ಸ್ ಹೋಗಿ ನಾವು ಪ್ರೆಸ್ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಗಸ್ಟ್ 1ಗೆ 75 ಸ್ಕ್ರೀನ್ಸಲ್ಲಿ ಕರ್ನಾಟಕದಲ್ಲಿ ಬರೀ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಕನ್ನಡ, ತೆಲುಗು 2ರಲ್ಲಿ ಫಿಲ್ಮ್ ರೆಡಿ ಇದೆ. ಬಟ್ ನಾವು ರಿಲೀಸ್ ಮಾಡೋದು ಬರೀ ಕನ್ನಡದಲ್ಲೇ. ನಾವು ಕನ್ನಡದಲ್ಲಿ ಸಕ್ಸಸ್ ಆದಮೇಲೆ ಬೇರೆ ಲ್ಯಾಂಗ್ವೇಜ್ ಹೋಗ್ಬೋದು ಅಂತಂದ್ಬಿಟ್ಟು ಇದು ಮಾತ್ರ ಇಲ್ಲದೆ ಹೈಫೈ ಸ್ಟುಡಿಯೋಸ್ ಒಂದು ಕಡೆ, ಹೈಫೈ ಮ್ಯೂಸಿಕ್ ಅಂತ ಇನ್ನೊಂದು ನಮ್ಮದೇ ಮ್ಯೂಸಿಕ್ ಲೇಬಲ್ ಇದೆ. ಹೈಫೈ ಮ್ಯೂಸಿಕಲ್ಲಿ ಲಾಂಚ್ ಮಾಡಿರೋದು ನಮ್ಮ ಹಾಡುಗಳೆಲ್ಲ ಅದರಲ್ಲೇ ಲಾಂಚ್ ಮಾಡಿದ್ದೀವಿ. ಅದು ಬಿಟ್ಟು ಇವಾಗ ಕಂಟೆಂಟ್ ಅಕ್ವೈರ್ ಮಾಡ್ತಾ ಇದ್ದೀವಿ. ಬೇರೆ ಸಿನಿಮಾದು ಮತ್ತು ಬೇರೆ ಇದು ಆಲ್ಬಮ್ದು ಅವ್ರದ್ದೆಲ್ಲ ನಾವು ಕಂಟೆಂಟ್ ತೊಗೊಂಡು ಇವಾಗ ನೆಕ್ಸ್ಟ್ ಆಗಸ್ಟಲ್ಲಿ ಮತ್ತು ಮುಂದೆ ಎಲ್ಲ ರಿಲೀಸ್ ಆಗಿ ಬರ್ತಾ ಇರುತ್ತೆ. ಎಲ್ಟು ಮುತ್ತ ಫಿಲ್ಮಿಗೆ ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಒಳ್ಳೆ ಕಂಟೆಂಟ್ ಬೇಸ್ಡು, ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮು. ನಾವು ಹೈಫೈ ಸ್ಟುಡಿಯೋಸು ಕಟ್ಟುವಾಗ ನಾವು ಅಂದ್ಕೊಂಡಿದ್ದದ್ದು ಕರ್ನಾಟಕದ ಕತೆ, ಮಣ್ಣಿನ ಕಥೆನ ವರ್ಲ್ಡ್ ಆಡಿಯನ್ಸ್ಗೆ ತೊಗೊಂಡೋಗ್ಬೇಕಂತಲೇ ನಾವು ಮಾಡಿರೋದಿದ್ದು. ಅದರಲ್ಲಿ ಫಸ್ಟ್ ಪ್ರಯತ್ನ, ಬೆಸ್ಟ್ ಪ್ರಯತ್ನ ಇದು ನಮ್ಮದು. ನಾವು ನಮ್ಮ ಕೆಲಸ ಮಾಡಿದ್ದೀವಿ, ವೆಲ್ಕಮ್ ಮಾಡ್ತಾ ಇದ್ದಾರೆ ಜನಗಳು. ಇವಾಗ ನೀವೇ ನಮಗೇನು ಆಡಿಯನ್ಸ್ಗೇನು ಒಂದು ಬ್ರಿಡ್ಜ್ ಥರ ಇರಬೇಕು. ನಿಮ್ಮ ಸಪೋರ್ಟ್ ಬೇಕು ನಮಗೆ. ಇದು ಎಲ್ಲ ಕಡೆಯಿಂದ ತೊಗೊಂಡೋಗಿ ಸೇರಿಸ್ಬೇಕು. ಇದು ಆಗಸ್ಟ್ 1 ಇದರಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. 75 ಸ್ಕ್ರೀನ್ಸಲ್ಲಿ ನಾವು ಮೇಜರಾಗಿ ಫೋಕಸ್ ಮಾಡೋದು ಔಟ್ಸೈಡ್ ಬ್ಯಾಂಗ್ಳೂರಲ್ಲಿ ಒಂದು 15 ಸ್ಕ್ರೀನ್ಸಲ್ಲಿ ಬರುತ್ತೆ. ಅದು ಅವಾಯ್ಡ್ ಮಾಡೋಕ್ಕಾಗಲ್ಲ ನಮಗೆ. ಅದು ಬಿಟ್ಟು ನಮಗೆ ಬೇರೆ ಕಡೆ ಎಲ್ಲ ನಾವು ಫುಲ್ ಫೋಕಸ್ ಮಾಡಿ ನಾವು ಇದು ಪ್ರಚಾರ ಮಾಡ್ತಾ ಇದ್ದೀವಿ, ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಲೋಕಲ್ ನ್ಯೂಸ್ ಪೇಪರ್ಸಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ.
ಮತ್ತು ನಮ್ಮದು ಟಾರ್ಗೆಟೆಡ್ ಇದು ಕ್ಯಾಂಪೇನಿಂಗು ನಡೀತಾ ಇದೆ ರೀಜನಲ್ ಇದರಲ್ಲಿ. ಸೊ ನಾವು ಅಂದ್ಕೊಂಡಿರೋದು ರೀಜನಲ್ ಏರಿಯಾಸಲ್ಲಿ ನಮಗೆ ಒಳ್ಳೆ ರಿಸೆಪ್ಷನ್ ಸಿಗುತ್ತೆ. ಅಂದರೆ ಇದು ಮಣ್ಣಿನ ಕತೆ, ಇದು ಬಂದು ಒಂದು ಫೋಕ್ ಬೇಸ್ಡು, ಸಾಂಗ್ಸ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಅದು ಹೋಗಿರೋ ಲೊಕೇಶನ್ ಫಸ್ಟ್ ಟೈಮ್ ಆ ಕಡೆ ಹೋಗಿ ಯಾರೋ ಒಂದು ಸಿನಿಮಾ ಮಾಡಿರೋದು ಫಸ್ಟ್ ಟೈಮು. ನಾವು ಆಡಿಷನ್ ಮಾಡಿದ್ದು ಕೂರ್ಗಲ್ಲಿನ ಮಾಡಿದ್ದೀವಿ. ಮತ್ತು ನಮ್ಮ ಒಂದು ತಂಡದಲ್ಲಿ, ಈ ಎಲ್ಟು ಮುತ್ತ ತಂಡದಲ್ಲಿ ಏನೊಂದು ಇದಂದರೆ ಸ್ಪೆಷಾಲಿಟಿ ಅಂದರೆ, ಆಲ್ಮೋಸ್ಟ್ ಅಕ್ರಾಸ್ ಆಲ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ ನಾವು ಬಂದು ನಮ್ಮ ಟೀಮಲ್ಲಿ ಯಾರೋ ಒಬ್ಬರು ರೆಪ್ರೆಸೆಂಟೇಟಿವ್ ಇದ್ದೇ ಇದ್ದರು. ಸೊ ಆ ಥರ ಒಂದು ಇಟ್ಕೊಂಡು ನಾವು ಮಾಡಿದ್ದೀವಿ. ನಮಗೆ ನೀವೇ ಸಪೋರ್ಟ್ ಮಾಡಬೇಕು. ನಮ್ಮದು ಟೀಸರು ಮತ್ತು ಟ್ರೈಲರು ಲಾಂಚ್ ಆಗಿದೆ. ಇವಾಗ ಆಲ್ಮೋಸ್ಟ್ 2 ವೀಕ್ಸ್ ಇರಬೇಕು ಅದು ಲಾಂಚ್ ಆಗಿ. ಟೀಸರ್ ಟ್ರೈಲರ್ ಹೈಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲಲ್ಲೇ ಇದೆ. ಹೈಫೈ ಸ್ಟುಡಿಯೋಸ್ IN ಅಂತಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಹೆಸರದು. ಅದರಲ್ಲಿ ಟೀಸರ್, ಟ್ರೈಲರ್ ಮತ್ತು 3 ಹಾಡು ಸಿಗುತ್ತೆ. ಮತ್ತು ಅದು ಬಿಟ್ಟು ಮೇಕಿಂಗ್ ವಿಡಿಯೋಸ್ ಇದೆ, ಸಾಕಷ್ಟು ಇಂಟರ್ವ್ಯೂಸು ಎಲ್ಲ ಬರ್ತಾ ಇದೆ. ನೀವು ಎಲ್ಟು ಮುತ್ತ ELTUMUTA ಇಲ್ಲ ELTUUMUTHAA ಎರಡಲ್ಲಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾರಂದರೆ ನಮ್ಮದು ಎಲ್ಲ ಕಂಟೆಂಟು ಸಿಗುತ್ತೆ. ಸೊ ನೋಡಿ, ಟ್ರೇಲರ್ ಟೀಸರ್ ನೋಡಿಬಿಟ್ಟು ನೀವು ನಮಗೇನು ಸಪೋರ್ಟ್ ಮಾಡಿ. ಇದು ಫಸ್ಟ್ ಅಟೆಂಪ್ಟು ನಮಗೆ. ನಾವು ಒಂದು ಸಿನಿಮಾ ಮಾಡಿಬಿಟ್ಟು ಮಾಯಾಕ್ಕೆ ಬಂದಿಲ್ಲ, ನಾವು ಬಂದು ನಿಂತು ಇಲ್ಲೊಂದು ಸಿನಿಮಾನ ನಾವು ಮಣ್ಣಿನ ಕಥೆನ ತೊಗೊಂಡೋಗ್ಬೇಕಂತ ಪ್ಯೂರ್ ಫೋಕಸಲ್ಲೇ ಬಂದಿರೋದು ನಾವು. ಸೊ ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಮ್ಮಿಂದ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು. ಇದು ಔಟ್ ಆ್ಯಂಡ್ ಔಟ್ ಎಂಟರ್ಟೈನರ್. ಇದು ನಾವು ಫೈನ್ ಬ್ಯಾಲೆನ್ಸ್ ಮಾಡಿದ್ದೀವಿ. ಸ್ವಲ್ಪ ರಾ ಇರುತ್ತೆ ಕಂಟೆಂಟು, ಬಟ್ ಅಟ್ ದಿ ಸೇಮ್ ಟೈಮು ಲಾಟ್ ಆಫ್ ಕಾಮಿಡಿ, ಲಾಟ್ ಆಫ್ ಒಂದು 2-3 ಫೈಟ್ ಇದೆ, 5 ಸಾಂಗ್ ಇದೆ, ಎಮೋಷನ್ಸ್ ಇದೆ. ಮತ್ತು ಒಂದು ಇಷ್ಟು ದಿವಸ ಮಾತಾಡಿಲ್ಲದ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತೊಗೊಂಡಿದ್ದೀವಿ ನಾವು. ಅದೂ ಇದೆ. ಸೊ ಎಲ್ಲ ಥ್ರಿಲ್ಲರು, ಡ್ರಾಮಾ ಇರುತ್ತೆ, ಥ್ರಿಲ್ಲಿಂಗ್ ಇರುತ್ತೆ, ಆ್ಯಕ್ಷನ್ ಇದೆ, ಎಲ್ಲ ಸೇರಿದ್ದೆ ಇದೊಂದು ಫಿಲ್ಮ್. 2 hours 12 minutesಗೆ ಗ್ಯಾರಂಟಿಡ್ ಎಂಟರ್ಟೈನರ್. ನೀವು ಬಂದು ಹೋದರೆ ಒಂದು ಕೂರ್ಗಲ್ಲಿ ಬಂದು ಕೂತು ನೀವು ನೋಡೋ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ಅದಕ್ಕೆ ಇಲ್ಲ, ಇದು ಆರ್ಟ್ ಮೂವಿ ಅಂತ ಹೇಳೋಕ್ಕಾಗಲ್ಲ. ನಾವು ಸಿನಿಮಾ ಮಾಡೋಕ್ಕೆ ಬಂದಿರುವಾಗ ನಾವು ಫಸ್ಟ್ ಇದು ಏನಂದರೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಇದ್ರೇ ಕೂಡೋದು ಜನಗಳು. ಒಂದು 2 ನಮಗೆ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕಂತ ಬಂದಿರೋದು. ಇದು ಆರ್ಟ್ ಮೂವಿ ಡೆಫಿನೆಟ್ ಆಗಿ ಇಲ್ಲ, ಬಟ್ ಇಟ್ ಇಸ್ ಅ ವೆರಿ ಸೆನ್ಸಿಬಲ್ ಮೂವಿ. ನಾ ಅದು ಹೇಳ್ಬೋದು. ನಾವು ಸುಮ್ಮನೆ ಇದು ಫಾರ್ ಎಕ್ಸಾಂಪಲ್ಲು ಫೈಟ್ ಅಂದರೆ ಕಳ್ಳೆಪುರಿ ಹಾರೋದು, ಇದು ಕಾರಿಗೆ ಬೆಂಕಿ ಹಚ್ಚೋದು, ಅದೆಲ್ಲ ಏನು ಮಾಡಿಲ್ಲ ನಾವು. ಫೈಟ್ ಅಂದರೆ ಒಂದು ರಿಯಲ್ ಫೈಟ್ ಥರ ಇರುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ಸಾಂಗ್ಸು ಇದೆಲ್ಲ ನೋಡಿದರೆ ಫುಲ್ ಈಗ ಪಾರ್ಟಿ ಸಾಂಗ್, ಅದು ಬಲ್ಲವ ಅಂತ ಪಾರ್ಟಿ ಸಾಂಗು ಆಲ್ಮೋಸ್ಟ್ 700,000 ವ್ಯೂಸ್ ಹೋಗಿದೆ. ಇದು 7 ಲಕ್ಷ ವ್ಯೂ ಹೋಗಿದೆ ನಮಗೆ. ಅದು ಫೀಡ್ಬ್ಯಾಕ್ ಬರೋದನ್ನು ಇದು ಪಾರ್ಟೀಸ್ಗೆ ಯೂಸ್ ಮಾಡೋದಂತ. ಇವಾಗ ಕೆಲವೊಂದು ಇದರಲ್ಲೆಲ್ಲ ಪಬ್ಸಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಪ್ಲೇ ಮಾಡೋಕ್ಕೆ. ನಮಗೆ ಕೂರ್ಗಲ್ಲಿಂದನೂ ಫೀಡ್ಬ್ಯಾಕ್ ಬಂತು. ಆಲ್ರೆಡಿ ನಾವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸಾಂಗ್ಸ್ ಅಂತ ಅಂದ್ಬಿಟ್ಟು. ಸೊ ಇಟ್ ಇಸ್ ನಾಟ್ ಅನ್ ಆರ್ಟ್ ಮೂವಿ, ಬಟ್ ಡೆಫಿನೆಟ್ಲಿ ನಾವು ವಿ ಹ್ಯಾವ್ ಕೆಪ್ಟ್ ಅ ವೆರಿ ಸೆನ್ಸಿಬಲ್ ಕೈಂಡ್ ಆಫ್ ಮೂವಿ ಮೇಕಿಂಗ್. ಸರ್, ಇದು ಜಾನರ್ ಬಂದು ಇದು ಥ್ರಿಲ್ಲರ್, ಆ್ಯಕ್ಷನ್, ಡ್ರಾಮಾ 3 ಮಿಕ್ಸ್ ಜಾನರಲ್ಲಿ ಬರುತ್ತೆ. ಇದು ಕೊಡವ ಭಾಷೆ ಸಿನಿಮಾ ಇಲ್ಲ. ಇದು ಕನ್ನಡ ಸಿನಿಮಾ. ಸಬ್ಜೆಕ್ಟ್ ಬಂದು ಕೂರ್ಗಲ್ಲೇ ಒಂದು ನಡೆಯೋ ಕತೆ, ಅಲ್ಲಿರೋ ಜನತೆನ ಇಟ್ಟು ಒಂದು ಕತೆ ಮಾಡಿರೋದು ಇದು. ನಾವು ಫಸ್ಟ್ ರೀಸನ್ ಇದಕ್ಕೆ ಏನಂದರೆ, ನಾವು ಸ್ಟೋರಿನ ಐಡೆಂಟಿಫೈ ಮಾಡಿರೋದು ಮೇನ್ ರೀಸನ್ನು ನಮಗೆ ಕರ್ನಾಟಕದ ಫೋಕ್ಲೋರ್ ಅಂತ ಹೇಳ್ತಾರಲ್ಲ, ಅದು ಮಣ್ಣಿನ ಕತೆ, ಅದು ತಗೊಂಡು ನಾವು ಬೇರೆ ವರ್ಲ್ಡ್ ಆಡಿಯನ್ಸ್ಗೆ ತೊಗೊಂಡು ಹೋಗ್ಬೇಕಂತ ಒಂದು ಇದಿದೆ. ನಾವು ಹೈಫೈ ಸ್ಟುಡಿಯೋಸ್ ಲಾಂಚ್ ಮಾಡುವಾಗ ಅದರದ್ದು ಟ್ಯಾಗ್ ಲೈನೇ ಇದೆ ಇತ್ತು, ಕನ್ನಡ ಸಿನಿಮಾ ಫಾರ್ ದಿ ವರ್ಲ್ಡ್ ಆಡಿಯನ್ಸ್ ಅಂತಂದ್ಬಿಟ್ಟು ಹಾಕಿದ್ದೀವಿ. ಸೊ ನಮಗೆ ಅದೊಂದು ಇಂಟ್ರೆಸ್ಟ್ ಇದೆ. ಇವಾಗ ನಮ್ಮದು ನೆಕ್ಸ್ಟು ಏನೇನೆಲ್ಲ ರಿಸರ್ಚ್ ನಡೀತಾ ಇದಲ್ವ, ಅದೆಲ್ಲನೂ ಮಣ್ಣಿನ ಕತೆನೇ ನೋಡ್ತಾ ಇದ್ದೀವಿ. ಇದು ಈ ಟೈಮ್ ಕೊಡಗಲ್ಲಿಂದ ಹೋಗಿ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಮೇ ಬಿ ಉತ್ತರ ಕರ್ನಾಟಕದಲ್ಲಿ ಬರ್ಬೋದು. ಆ ಥರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಗೆ ನಾವು ಕಾಯ್ತಿರುತ್ತೇವೆ. ಒಂದು ಟೀಸರ್ ಮತ್ತು ಟ್ರೇಲರ್ ಎಲ್ಲ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಆಗಿದೆ, ನೋಡಿ ನಮಗೆ ಆಶೀರ್ವಾದ ಮಾಡಿ. ಇನ್ನು ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ ಮಣ್ಣಿನ ಕಥೆ ಅಂತ ಹೇಳುವಾಗ ಇಲ್ಲಿದೊಂದು ಏನಾದರೆ ತುಳು ಸಬ್ಜೆಕ್ಟ್ಸ್ ಹುಡುಕ್ತಿದ್ದಾರೆ. ಹಾಗೆ ಬೇರೆ ಬೇರೆ ಝೋನಲ್ಲಿ ಅವರು ಕಥೆಗಳನ್ನು ಹುಡುಕಿ ಸಿನಿಮಾ ಮಾಡುವಂಥ ಒಂದು ದೊಡ್ಡ ಸಂಸ್ಥೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅವ್ರಿಗೆ ಮಂಗಳೂರು
ನಾನು ಹೇಳಿದೆ ಸರ್ ಮಂಗಳೂರಿದ್ದೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಮಂಗಳೂರಿನವರು ಹೊಸಬರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ ಮತ್ತು ಹೊಸ ಕಂಟೆಂಟಿಗೆ ಮತ್ತು ತುಂಬ ಒಳ್ಳೆದಿದ್ದರೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಬರಬೇಕು ಅಂತ. ಪಾಪ ಅವರು ಆಗಸ್ಟ್ 1ಕ್ಕೆ ರಿಲೀಸ್ ಆಗುವ ಈ ತುರ್ತು ಸ್ಥಿತಿಯಲ್ಲಿದ್ದಾರೆ. ಆದ ಕಾರಣ ಎಲ್ಲರೂ ಅಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ. ಮತ್ತು ನಾವು ಜಗನ್ನ ಹತ್ರ ಹೇಳುವಾಗ ಅದನ್ನೆಲ್ಲ ನಾವು ಮಾಡ್ತೇವೆ ಅಂತ ಹೇಳುವಾಗ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ.